ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಮೊನ್ನೆ ಅಷ್ಟೇ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ ಟಾಪ್ಸ್ ಆಗಿರ್ಬೋದು, ಜ್ಯುವೆಲ್ಲರಿ, ಅದರ ಕಲೆಕ್ಷನ್ಸ್ ಬಗ್ಗೆ ಹೇಳಿದ್ದೆ. ಸೊ ಹಾಗಾಗಿ ನನ್ನ ಹತ್ರ ತುಂಬ ಜನ ಕೇಳಿದ್ರಿ ಸಾರಿ ಕಲೆಕ್ಷನ್ಸ್ ಬಗ್ಗೆ ಹೇಳಿ, ಅಂದರೆ ಮೀಶೋಲ್ಲಿ ಅಫೋರ್ಡೆಬಲ್ ಪ್ರೈಸ್ಗೆ ಸಾರಿ ವಿತ್ ಬ್ಲೌಸ್ ಆ ಥರ ಹೇಳಿ ಅಂತ. ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ನಾನು ಸಾರಿ ವೇರ್ ಮಾಡಿ ತೋರಿಸ್ತೇನೆ, ಮತ್ತು ಕ್ವಾಲಿಟಿ ಹೇಗಿದೆ. ಸೊ ಮೀಶೋಯಿಂದ ಪರ್ಚೇಸ್ ಮಾಡಿದ್ದು ಕೂಡ ನಾನು. ಸೊ ಎಷ್ಟು ಪ್ರೈಸ್ಗೆ ಸಿಗ್ತಾ ಇದೆ, ಮತ್ತು ಕ್ವಾಲಿಟಿ ಅದು ಇದು ಅಂತೆಲ್ಲ ಹೇಗಿದೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಪ್ಲಸ್ ಇವತ್ತು ನಂಗೆ ಒಂದು ಬ್ರಹ್ಮ ಕಲಶಕ್ಕೆ ಹೋಗ್ಲಿಕ್ಕೆ ಉಂಟು. ಸೊ ಅಲ್ಲಿಗೆ ಆ ಸಾರಿಯನ್ನು ಹಾಕೊಂಡು ಹೋಗಬೇಕು. ನೋಡುವ ಯಾವುದು ಚೆನ್ನಾಗುಂಟು ಆ ಸಾರಿಯನ್ನು ನಾನು ವೇರ್ ಮಾಡ್ತೇನೆ. ಆ್ಯಕ್ಚುಲಿ ನಾನು 3-4 ಏನು ಆರ್ಡರ್ ಮಾಡಿದ್ದೆ, ಬಟ್ ನನಗೆ ಬಂದಿರೋದು 2. ಈಗ ಒಂದು ಬ್ಲೌಸಿಗೆ ಅಂದರೆ ಮಲ್ಟಿಪಲ್ ಸಾರಿಗೆ ಆಗುವಂಥ ಒಂದು ಬ್ಲೌಸ್ ವಿತ್ 2 ಸಾರಿ. ಸೊ ನೋಡುವ ಹೇಗಿರ್ತದೆ ಅಂತ. ಸೊ ಬನ್ನಿ, ಅದಕ್ಕೂ ಮುನ್ನ ಇವತ್ತು ಬ್ಲಾಗ್ ಶುರು ಮಾಡೋಣ. ಈಗ ತುಂಬ ಜನ ಕೆಲಸಕ್ಕೆ ಹೋಗೋರೆಲ್ಲ ಇರ್ತಾರೆ. ಸೊ ದಿನ ಸಾರಿ ಹಾಕ್ಕೊಂಡು ಹೋಗೋರು ಇರ್ತಾರೆ. ಅಂದರೆ ಟೀಚರ್ಸ್ ಅವರೆಲ್ಲ ಜಾಸ್ತಿ ಸಾರಿ ಹಾಕ್ಕೊಂಡು ಹೋಗ್ತಾರೆ, ಮತ್ತು ಕೆಲವರೆಲ್ಲ ಡೈಲಿ ಸಾರಿ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಬೇರೆ ಬೇರೆ ರೀತಿಯ ಬ್ಲೌಸ್ಗಳು ಹಾಕೋ ಬದಲು ಒಂದು ಬ್ಲೌಸಿಗೆ ಒಂದು 4 ಸಾರಿಯನ್ನು ಹೇಗೆ ಮ್ಯಾಚ್ ಮಾಡ್ಬೋದು ಅಂತಂದರೆ, ಈಗ ಗೊತ್ತಿರ್ಬೋದು ಟೈಲರಿಂಗಿಗೆ ತುಂಬ ಹಣ ಆಗಿದೆ. ಅಂದರೆ ಎಂಥ ಸ್ಟಿಚ್ಚಿಂಗಿಗೆ ತುಂಬ ಪೇಮೆಂಟ್ ಕೊಡಬೇಕಾಗತ್ತೆ. ನಾವು ಒಂದು 300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಒಂದು 400 ರೂಪಾಯಿಯ ಒಂದು ಬ್ಲೌಸ್ ತಗೊಂಡು, ಅದಕ್ಕಿಂತ ಕಡಿಮೆದು ಕೂಡ ಉಂಟು, ಬಟ್ ಇದು ಎಲ್ಲ ಬ್ಲೌಸ್ಗೆ ಮ್ಯಾಚ್ ಆಗುವಂಥದ್ದು. ಸೊ ನಾನು ನಿಮಗೆ ತೋರಿಸ್ತೇನೆ, ಆಗಲೇ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ಸೊ ನೋಡುವ, ನೋಡಿ ಪರ್ಚೇಸ್ ಮಾಡಿದ್ದೇನೆ. ಇದಕ್ಕೆ ನಾನು ಕೊಟ್ಟಿರುವಂಥದ್ದು ಎಷ್ಟು ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ನೋಡಿ, ಎಷ್ಟು ಕೊಟ್ಟಿದ್ದೇನೆ ಅಂತ. ಅದು ಕಾಯಿನ್ಸ್ ಎಲ್ಲ ಇದ್ದರೆ ಕಡಿಮೆ ಆಗ್ತದೆ, ಮತ್ತು ಆನ್ಲೈನ್ ಪೇಮೆಂಟ್ ಮಾಡಿದ್ರು ಕೂಡ ಕಡಿಮೆ. ನೋಡ್ಬೋದು ಇಲ್ಲಿ ನೀವು, ತುಂಬ ಚೆನ್ನಾಗುಂಟು. ಇದಕ್ಕೆ ನೋಡಿ ಮಲ್ಟಿಪಲ್, ಇದರಲ್ಲಿ ಯಾವುದೆಲ್ಲ ಕಲರ್ ಉಂಟು ಅದೆಲ್ಲ ಇದಕ್ಕೆ ಯೂಸ್ ಮಾಡಲಿಕ್ಕೆ ಆಗ್ತದೆ. ನೋಡಿ ಹೇಗಿದೆ ಅಂತ ಜಸ್ಟ್ ಒಮ್ಮೆ ನೋಡಿ. ಇದು ಬ್ಯಾಕ್ ಫ್ರಂಟ್ ಡಿಸೈನ್ ವಿ ಅಲ್ಲಿ ಇದೆ. ಸೊ ತುಂಬ ಚೆನ್ನಾಗುಂಟು ಮಾತ್ರ. ನಾನು ವೇರ್ ಮಾಡಿ ತೋರಿಸ್ತೇನೆ ನಿಮಗೆ ಹೇಗೆ ಕಾಣಿಸ್ತದೆ ಅಂತ. ಆಗಲೇ ನೋಡಿ ನೀವು, ತುಂಬ ಚೆನ್ನಾಗುಂಟು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಆಗಲೇ ಒಂದು ಸಲ ಓಪನ್ ಮಾಡಿ ನೋಡಿ ಆಗಿದೆ. ನನಗೆ ಕ್ಯೂರಿಯಾಸಿಟಿ ತಡೀಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಒಂದು ಸಲ ನೋಡಿಬಿಟ್ಟೆ. ಸ್ವಲ್ಪ ಫಿಟ್ಟಿಂಗ್ ಸ್ವಲ್ಪ ಕೊಡಬೇಕಾಗುತ್ತಾ ಅಂತ ಅನಿಸುತ್ತೆ. ನೋಡುವ ಹೇಗೆ ಕಾಣಿಸ್ತದೆ ಅಂತ ನೋಡುವ ಫಸ್ಟಿಗೆ, ಓಕೆನಾ? ಸೊ ಸಾರಿ, ಇದಕ್ಕೆ ಮ್ಯಾಚ್ ಆಗುವಂಥ ಸಾರಿಗಳನ್ನು ತೋರಿಸ್ತೇನೆ. 2 ಪರ್ಚೇಸ್ ಮಾಡಿದ್ದೆ ನಾನು. ಆಲ್ರೆಡಿ 4 ಅಂತ ಹೇಳಿದ್ದೆ, ಬಟ್ ಅದು ಬಂದಿಲ್ಲ, ಆರ್ಡ್ರ್ ಬಂದಿಲ್ಲ. ಸೊ ನಾನು ಮೊನ್ನೆ ಲಚ್ಚುನ ಬರ್ಡೇಗೆ ಸಾರಿ ಉಟ್ಟಿದೆ ಅಲ್ವಾ, ಒಂಥರ ಆ ಕಲರ್ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಸೇಮ್ ಕ್ವಾಲಿಟಿ ಎಲ್ಲ ಸೇಮ್ ಇದೆ. ನಾನು ಅದಕ್ಕೆ ಲಚ್ಚುನ ಬರ್ಡೇ ಸಾರಿಗೆ 2,500-3 ಸಾವಿರ ತನಕ ಆಗಿದೆ. ಇದಕ್ಕೆ ನಾನು ಅಷ್ಟು ಕೊಡಲಿಲ್ಲ. ನಾನು ಹೇಳ್ತೇನೆ ನಿಮಗೆ ನಿಲ್ಲಿ. ಇದು 400 ರೂಪೀಸ್ ಅಷ್ಟೇ. ನನಗೆ ಆಯಿತು, ನಾನು ಸುಮ್ಮನೆ ಅಲ್ಲಿ ಶಾಪಲ್ಲಿ ತೊಗೊಳ್ಬೋದು, ಇಲ್ಲೇ ತೊಗೊಳ್ಬೋದು. ವೈನ್ ಕಲರ್ ಸೇಮ್ ನೋಡಿ, ವರ್ಕ್ ಎಲ್ಲ ಡಿಸೈನ್ ಎಲ್ಲ ಚೆನ್ನಾಗುಂಟು. ಕಲರ್ ಎಲ್ಲ ಸೇಮ್, ಬಟ್ ಇದೆಲ್ಲ ಡಿಸೈನ್ ಮಾತ್ರ ಚೇಂಜ್ ಉಂಟು ಅಷ್ಟೇ. ತುಂಬ ಚೆನ್ನಾಗುಂಟಾಯ್ತಾ ಸಾರಿ. 400 ರೂಪೀಸಿಗೆ ಆಗ್ಬೋದು ಇದು, ಜಸ್ಟ್ 400 ರೂಪೀಸ್. ಎಷ್ಟು ಚೆನ್ನಾಗುಂಟು ನೋಡಿ. ನಾನು ಬಿಡಿಸಿ ತೋರಿಸ್ತೇನೆ ನಿಮಗೆ ಬೇಕಾದರೆ. ಅದರ ಬ್ಲೌಸ್ ಮಾತ್ರ ಈ ಥರ ಬರ್ತದೆ. ಅದು ನಾವು ಬೇಕಾದರೆ ಬೇರೆ ಬ್ಲೌಸನ್ನು ಇದು ಮಾಡ್ಕೋಬೇಕು. ಫುಲ್ ವರ್ಕ್ ಇದೆ ನೋಡಿ, ಫುಲ್ ವರ್ಕ್ ಇದೆ. ಎಷ್ಟು ಚೆನ್ನಾಗುಂಟು ನೋಡಿ. ನಿಮಗೆ ವೇರ್ ಮಾಡಿ ತೋರಿಸ್ತೇನೆ, ಆಗಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ಸಾರಿ ಕೂಡ ತೋರಿಸ್ಕೊಳ್ತೇನೆ. ಇದಕ್ಕೆ ಬ್ಲೌಸ್ ಪೀಸ್ ಸಪ್ರೇಟಾಗಿ ಕೊಟ್ಟಿದ್ದಾರೆ ನೋಡಿ. ಅದು ಕೆಳಗೆ ಬಿದ್ದದ್ದು ನನಗೆ ಗೊತ್ತೇ ಆಗಲಿಲ್ಲ. ಬ್ಲೌಸ್ ಪೀಸ್ ಚೆನ್ನಾಗುಂಟಾಯ್ತಾ. ಇದು ಆಲ್ಮೋಸ್ಟ್ ತುಂಬ ಬ್ಲೌಸಿಗೆ ತುಂಬ ಸಾರಿಗೆ ಮ್ಯಾಚ್ ಆಗ್ತದೆ, ವೈಟ್ ಬ್ಲೌಸ್. ನೋಡುವ, ಈಗ ಇನ್ನೊಂದು ಸಾರಿ ತೋರಿಸ್ತೇನೆ ನಾನು ನಿಮಗೆ. ಸ್ಕೈ ಬ್ಲೂ ಕಲರ್, ನನ್ನ ಫೇವ್ರೇಟ್ ಕಲರ್ ಸ್ಕೈ ಬ್ಲೂ. ಇದು ಕೂಡ 400 ರೂಪೀಸ್ ಇದು ಸಾರಿ. ನೋಡ್ಬೋದು, ನಂಗೆ ಇಂಥದ್ದು ಸಾರಿ ಅಂದರೆ ಇಷ್ಟ. ಅಂದರೆ ಲೈಟ್ ವೆಯ್ಟ್, ತುಂಬ ಲೈಟ್ ವೆಯ್ಟ್, ಅದು ಕೂಡ ಲೈಟ್ ವೆಯ್ಟ್ ನೋಡಿ. ತುಂಬ ಚೆನ್ನಾಗುಂಟಾಯ್ತಾ. ಎಂಥ ವರ್ಕ್ ನೋಡಿ. ಇದು ಇಷ್ಟು ಕಡಿಮೆಗೆ ಸಿಗೋದಾಗ್ಬೋದು ಮಾರೆ. ಇದರ ಬ್ಲೌಸ್ ಪೀಸ್ ಮಾತ್ರ ಅಷ್ಟು ಚೆನ್ನಾಗಿಲ್ಲ, ಬಟ್ ಈ ಬ್ಲೌಸ್ ಕೂಡ ಆಗ್ತದೆ ನೋಡಿ. ಇದು ಕೂಡ ಮ್ಯಾಚ್ ಆಗ್ತದೆ ನೋಡಿ. ಇಂಥದ್ದೆಲ್ಲ ತಗೊಂಡ್ರೆ ಮ್ಯಾಚಿಂಗ್ ಮಾಡ್ಬೋದು. ನೋಡೋಣ, ನಾನು ವೇರ್ ಮಾಡಿ ತೋರಿಸ್ತೇನೆ ಹೇಗುಂಟು ಅಂತ. ಪ್ಲಸ್ ಎಸ್, ನೋಡ್ಬೋದು ಫೈನಲ್ ಲುಕ್ ಹೇಗಿದೆ ಅಂತ. ತುಂಬ ಚೆನ್ನಾಗುಂಟು ಮಾತ್ರ ಸಾರಿ.
ಸಖತ್ತಾಗಿದೆ ಮಾತ್ರ. ಸೊ ನಂಗಂತೂ ತುಂಬ ಇಷ್ಟ ಆಯಿತು. ನೋಡುವ ಇನ್ನೊಂದು ಸಾರಿ ವೇರ್ ಮಾಡಿ ತೋರಿಸ್ತೇನೆ. ಇದರದ್ದು ನನಗೆ ಎಷ್ಟಾದ್ದೇನು ಗೊತ್ತಾ, ಈ ಸ್ಟೋನ್ ವರ್ಕ್ ನಾನು ಮತ್ತೆ ಕೂಡ ಹೀಗೆ ಎಲ್ಲ ಮಾಡಿ ನೋಡಿದೆ ಬೀಳ್ತದ ಅಂತ. ಇಲ್ಲ ನೋಡಿ ಇಷ್ಟು ಚೆನ್ನಾಗುಂಟು ವರ್ಕ್ ನೋಡಿ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ನಾನು ಪೋಸ್ ಕೊಟ್ಟದೆ ಹಾಕೋತಂತ ತಮ್ಲೈನ್ಗೆ ಫೋಟೋ ತೆಗೆಯುವ ಅಂತ. ನನಗಂತ ಇಷ್ಟ ಆಯಿತು. ಬ್ಲೌಸ್ ಕೂಡ ನೋಡ್ಬೋದು ಚೆನ್ನಾಗುಂಟು. ಅದಕ್ಕೆ ಇದೆಲ್ಲ ಉಂಟು ನೋಡಿ. ಚೆನ್ನಾಗುಂಟು ಮಾತ್ರ. ನಿಮಗೂ ಕೂಡ ಬೇಕಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಲಿಂಕ್ ಹಾಕ್ತೇನೆ. ಇಲ್ಲದಿದ್ದರೆ ನಾನು ನನ್ನ ಕಮೆಂಟ್ ಲಿಸ್ಟ್ ನೋಡಿದರೆ ಅಲ್ಲಿ ಪಿನ್ ಮಾಡಿರ್ತೇನೆ ಕಮೆಂಟ್. ನನ್ನ ಕಮೆಂಟನ್ನೇ ಪಿನ್ ಮಾಡಿರ್ತೇನೆ, ಅದನ್ನು ಚೆಕ್ ಮಾಡಿ. ಸೊ ಅದರ ಲಿಂಕ್ ಪ್ರೆಸ್ ಮಾಡಿದರೆ ನಿಮಗೆ ಲಿಂಕ್ ಗೊತ್ತಾಗ್ತದೆ. ಓಕೆನಾ? ನೋಡ ಇನ್ನೊಂದು ಸಾರಿ ವೇರ್ ಮಾಡ್ತೇನೆ. ಚೆನ್ನಾಗುಂಟಲ್ವಾ? ಕಾಣಿಸ್ತದೆ ಅಂದ್ಕೊಳ್ತೇನೆ. ಆಚೆ ಈಚೆ ಎಲ್ಲ ಒಟ್ಟಾರೆ ಇದೆ. ಈಗ ನೋಡಿ ಎಸ್, ಸೀರೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾಯ್ತಾ. ನೋಡಿ ಹೇಗಿದೆ. ನಾನು ಹೇಳಬೇಕು ಅಂತಲೇ ಇಲ್ಲ, ನಿಮಗೆ ರಿಸಲ್ಟ್ ಕಾಣಿಸ್ತಾ ಉಂಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕರೆಕ್ಟ್ ಅಲ್ವಾ? ನೋಡ್ಬೋದು ಫುಲ್ ವರ್ಕ್. ಈ ವರ್ಕಿಗೆ 400 ರುಪೀಸ್ ನಿಜವಾಗ್ಲೂ ಕಡಿಮೆ ಆಯಿತು. ಎಷ್ಟು ಚೆನ್ನಾಗುಂಟು. ನಾವು ಇದನ್ನು ಒಂದು ವೇಳೆ ಶಾಪಲ್ಲಿ ತೊಗೊಂಡು ಒಂದು 1,500 2,000 ಗ್ಯಾರಂಟಿ. ಎಷ್ಟು ಚೆನ್ನಾಗುಂಟು ನೋಡಿ ವರ್ಕ್ ಎಲ್ಲ. ನನಗಂತೂ ಈ ಸಾರಿ ಕೂಡ ತುಂಬ ಇಷ್ಟ ಆಯಿತು. ಸೊ ಎಫೋರ್ಡೆಬಲ್ ಪ್ರೈಸಲ್ಲಿ ಜಸ್ಟ್ ಇದಕ್ಕೆ ಎಷ್ಟಾಯಿತು, ಬ್ಲೌಸಿಗೆ 400, ಇದಕ್ಕೆ 400, 800 ರುಪೀಸಲ್ಲಿ ಅದ್ಭುತವಾದ ಸಾರಿ. ನೋಡಬೇಕು, ಖುಷಿ ಆಯ್ತು ನನಗೆ, ತುಂಬ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಬೇಕಿದ್ದರೆ ದಯವಿಟ್ಟು ನನ್ನ ಕಮೆಂಟ್ ಲಿಸ್ಟಲ್ಲಿ ನೋಡಿ, ಅಲ್ಲಿ ಪಿನ್ ಮಾಡಿರ್ತೇನೆ. ಆ ಕಮೆಂಟ್ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಸಾರಿಯನ್ನು ಪರ್ಚೇಸ್ ಮಾಡ್ಬೋದು. ಓಕೆನಾ? ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ನಿಮಗೆ ಬೇರೆ ರೀತಿಯ ಏನಾದರೂ ವೀಡಿಯೋಸ್ ಬೇಕು ಅಂತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಎಸ್, ಇದರಲ್ಲಿ ಬ್ಲೌಸ್ ಪೀಸ್ ಇದೆ, ಸೇಮ್ ಇದೇ ಡಿಸೈನಲ್ಲಿ ಇರೋದು, ಸ್ವಲ್ಪ ಹಾರ್ಡಲ್ಲಿ ಉಂಟಷ್ಟೇ. ಸೊ ಇದಕ್ಕೆ ಆದರೆ ಇದು ಮ್ಯಾಚ್ ಆಗ್ತದೆ ನೋಡಿ. ಇದು ಎಲ್ಲದಕ್ಕೂ ಮ್ಯಾಚ್ ಆಗ್ತದೆ. ಇದು ರೆಡ್ ಸಾರಿ, ಯೆಲ್ಲೋ ಸಾರಿಗೆಲ್ಲ ಮ್ಯಾಚ್ ಆಗ್ತದೆ. ನಾನು ಯೆಲ್ಲೋ ಸಾರಿ ಬುಕ್ ಮಾಡಿದ್ದದು ಬರಬೇಕಷ್ಟೇ. ಪಿಂಕ್ ಸಾರಿಗೆ ಆಗ್ತದೆ, ಗ್ರೀನಿಗೆ ಆಗ್ತದೆ, ಮತ್ತು ಗೋಲ್ಡನ್, ಬ್ಲೂ ಕಲರ್ ಎಲ್ಲವೂ ಮ್ಯಾಚ್ ಆಗ್ತದೆ. ಸೊ ಯಾಕೆ ತಡ, ಬೇಗ ಬೇಗ ಪರ್ಚೇಸ್ ಮಾಡಿ. ಓಕೆನಾ? ಎಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ವಿಡಿಯೋದಲ್ಲಿ ಸಿಗೋಣ. ಈಗ ನನಗೆ ಬ್ರಹ್ಮಕಲಶಕ್ಕೆ ಹೋಗ್ಲಿಕ್ಕೆ ಉಂಟು, ನಮ್ಮ ಇಲ್ಲೇ ಕಂಬಳಬೆಟ್ಟಲ್ಲಿ. ಸೊ ನೋಡಬೇಕು, ಇದೇ ಸಾರಲ್ಲಿ ಹೋಗಬೇಕು, ನೋಡುವ ಏನಾಗ್ತದೆ ಅಂತ. ಬಾಯ್.